ದೇಶದಲ್ಲಿ ಗಲಭೆಗೆ ಕಾರಣವಾಗುವ ಯಾವುದೇ ಸಂಘಟನೆಗಳ ಮೇಲೆ ಸರ್ಕಾರ ನಿಯಂತ್ರಣ ಹೇರೋದು ಒಳ್ಳೆಯ ಕೆಲಸ. ಆದರೆ ಎಲ್ಲಾ ಸಂಘಟನೆಗಳ ಮೇಲೆ ಒಂದೇ ರೀತಿಯ ಕಾನೂನು ಕ್ರಮವನ್ನ ಜಾರಿಗೆ ತರಬೇಕು. ತಾರತಮ್ಯವಿಲ್ಲದೆ ಅನ್ಯಾಯವನ್ನ ಯಾರಿಗೂ ಮಾಡದೆ ಸದುದ್ದೇಶದ ನಿರ್ಧಾರ ಇರಬೇಕು ಅಂತ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಹೇಳಿದ್ದಾರೆ. ಪಿಎಫ್ಐ ಸಂಘಟನೆ ಬ್ಯಾನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಭವಿಷ್ಯದಲ್ಲಿ ನಮ್ಮ ಸಮಾಜದಲ್ಲಿ ಕೋಮು ಭಾವನೆ, ಅಶಾಂತಿ ಇಲ್ಲದಂತಾಗಬೇಕು. ಸಮಾಜವನ್ನ ಇಬ್ಬಾಗ ಮಾಡುವ ಯಾವುದೇ ಸಂಸ್ಥೆಗಳಿದ್ರೆ ನಿಷೇಧ ಮಾಡಲಿ. ಸಹೋದರತೆ, ಅನ್ಯಾಯ ಮಾಡದೆ ಒಬ್ಬರಿಗೊಬ್ಬರು ನೆರವಾಗುವ ಯಾವುದೇ ಕಾನೂನು ಬಂದರೂ ಸ್ವಾಗತಾರ್ಹ. ಸಮಾಜದಲ್ಲಿ ಯಾವುದೇ ರೀತಿಯ ಅನಾಚಾರ, ಕೊಲೆ ನಡೀಬಾರದು. ಕೋಮು ದ್ವೇಷಕ್ಕೆ ಕಾರಣವಾಗುವ ಯಾವುದೇ ವಿಚಾರಗಳು ಇರಬಾರದು. ಸರ್ಕಾರ ಕೆಲವು ನೀತಿಗಳಲ್ಲಿ ತಾರತಮ್ಯ ಮಾಡ್ತಾ ಇದೆ, ಪರಿಹಾರ ಕೊಡುವುದರಲ್ಲಿ ಕೂಡ ಭೇದ ಭಾವ ಮಾಡ್ತಾ ಇದೆ. ಈ ರೀತಿಯ ತಾರತಮ್ಯ ಧೋರಣೆಯನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿದ್ರು. ನೋಡಿ, ದೇಶದಲ್ಲಿ ಶಾಂತಿ ಸಾಮರಸ್ಯ ಹದಗೆಡುವಂತಹ ಯಾವುದೇ ಸಂಘಟನೆಗಳು ಯಾವ ರೀತಿಯ ಘಟನೆ ಮಾಡಿದ್ರು ಕೂಡ ಅಂಥ ಎಲ್ಲ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಆದ ಕಾರಣ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಯಾರೆಲ್ಲ ಈ ರೀತಿಯ ಸಮಾಜದಲ್ಲಿ ಹಲ್ಲೆ ಅಶಾಂತಿ ಮಾಡ್ತಾರೆ, ಕೋಮು ದ್ವೇಷ ಹರಡ್ತಾರೆ, ಅವರ ವಿರುದ್ಧ ಎಲ್ಲವೂ ಕೂಡ ಕ್ರಮ ತಗೊಳ್ಳ ನಾವು ಹಿಂದೆ ಕೂಡ ಹೇಳಿದ್ದೇವೆ. ತಾರತಮ್ಯವಿಲ್ಲದೆ ಮತ್ತು ಅನ್ಯಾಯವನ್ನು ಯಾರಿಗೂ ಕೂಡ ಮಾಡದೆ ಸದುದ್ದೇಶದ ಒಂದು ವಿಚಾರ ಇರಬೇಕು. ಒಂದು ಕ್ರಮದ ಮೂಲಕ ಭವಿಷ್ಯದಲ್ಲಿ ನಮ್ಮ ಸಮಾಜದಲ್ಲಿ ಅಶಾಂತಿ ಇಲ್ಲ, ಕೋಮು ಭಾವನೆ, ಕೋಮು ದ್ವೇಷ ಇಲ್ಲ, ಪರಸ್ಪರ ಅವಿಶ್ವಾಸ ಮೂಡಿಸುವಂಥ ಕಾರ್ಯಕ್ರಮಗಳು ಇಲ್ಲದ ಸಮಾಜ ನಿರ್ಮಾಣ ಮಾಡೋದು ಅದು ಮುಖ್ಯ. ಆದ ಕಾರಣ ಇನ್ನು ಮುಂದಕ್ಕೆ ಸಮಾಜದಲ್ಲಿ ಯಾವುದೇ ರೀತಿಯ ಕೋಮು ಭಾವನೆ, ದ್ವೇಷದ ಸಮಾಜ, ದ್ವೇಷಿಸುವಂಥ ಘಟನೆ ಮಾಡಿದರೆ ಅದೆಲ್ಲ ಕೂಡ ಇನ್ನು ಸರ್ಕಾರ ಅದಕ್ಕೆ ಜವಾಬ್ದಾರಿ ಆಗ್ತದೆ.